ನಗರ ಪೊಲೀಸ್ ಸಹಭಾಗಿತ್ವದಲ್ಲಿ ದೇರಳಕಟ್ಟೆಯ ನಿಟಿ ವಿಶ್ವವಿದ್ಯಾನಿಲಯದ ಅಧೀನದ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಫಾರೆನ್ಸಿಕ್ ಮೆಡಿಸಿನ್ ವಿಭಾಗದ ಆಶ್ರಯದಲ್ಲಿ ಕೆಎಸ್ ಹೆಗ್ಡೆ ಮೆಡಿಕಲ್ ಸಭಾಂಗಣದಲ್ಲಿ ಮಾದಕ ದ್ರವ್ಯ ವ್ಯಸನ ಮುಕ್ತ ಕಾರ್ಯಕ್ರಮ ನಡೆಯಿತು. ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಫಾರೆನ್ಸಿಕ್ ಮೆಡಿಸಿನ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮಹಾಬಲೇಶ್ ಮಾತನಾಡಿ, ಪ್ರಪಂಚದಲ್ಲಿ ಸೈನ್ಯ ಹಾಗೂ ರಕ್ಷಣೆಗೆ ಸಂಬಂಧಪಟ್ಟದನ್ನು ಹೊರತುಪಡಿಸಿ ಎರಡನೆಯ ಅತಿದೊಡ್ಡ ವ್ಯವಹಾರ ಡ್ರಗ್ಸ್ಗೆ ಸಂಬಂಧಿಸಿದ್ದು. ಅದನ್ನ ನಂಬಲೇಬೇಕು. ಪೆಟ್ರೋಲ್ ಮೊದಲಾದ ಉತ್ಪನ್ನಗಳು ಮೂರನೆಯ ಸ್ಥಾನದಲ್ಲಿದೆ. ಕುತೂಹಲಕ್ಕೂ ಡ್ರಗ್ಸ್ ಸೇವನೆ ಬೇಡ. ಅದರಿಂದ ಹೊರಬರಲು ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ಬಹಳಷ್ಟು ಸಮಸ್ಯೆಗಳು ಉದ್ಭವಿಸಿದ್ದೇ ಡ್ರಗ್ಸ್ನಿಂದ ಆಗುವ ವ್ಯವಹಾರದಿಂದ ಎಂದು ಅಭಿಪ್ರಾಯಪಟ್ಟರು. There is a difference between shame and others. We consider you as our own kids. That is the difference. So one more thing I'd like to add here. For this thing we had many guests because of unavoidable circumstances. Our dean is also not there, as well as our associate deans are not there. So we got a genuine person as a guest. That is Harshavardhan. You all know him. He is a social worker and is also a Harsharaj is a social worker as well as a, most of you may not be knowing, he is a politician also. ಉಳ್ಳಾಲ ಠಾಣೆಯ ಎಸ್ಐ ವಿನಾಯಕ್ ಮಾತನಾಡಿ, ಮಾನಸಿಕ ಒತ್ತಡ ನಿವಾರಣೆಗೆಂದೇ ಡ್ರಗ್ಸ್ ಸೇವನೆ ಚಟ ಬೆಳೆಸಿಕೊಂಡ್ರೆ ನಡತೆಯಲ್ಲೂ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬಹಳಷ್ಟು ಬದಲಾವಣೆಯಾಗ್ತದೆ. ಅವರ ಕಾರ್ಯಚಟುವಟಿಕೆಯಲ್ಲೂ ಬದಲಾವಣೆ ನೋಡ್ತೇವೆ. ಚಟಕ್ಕೆ ಬಿದ್ದ ವಿದ್ಯಾರ್ಥಿ ತರಗತಿಗೆ ಚಕ್ಕರ್ ಹೊಡೆಯುವುದು ಸಾಮಾನ್ಯ. ಕಾಲೇಜು ಹಾಸ್ಟೆಲ್ಗಳಲ್ಲಿದ್ದವರು ಖಾಸಗಿ ಮನೆಯಲ್ಲಿ ಉಳಿದುಕೊಳ್ಳಲು ಬಯಸುತ್ತಾರೆ. ಅಂತಹ ಬದಲಾವಣೆಗಳು ವಿದ್ಯಾರ್ಥಿ ಮಾದಕ ವ್ಯಸನ ಚಟಕ್ಕೆ ಬಿದ್ದಿರುವುದು ಹೆಚ್ಚಿನ ಪ್ರಕರಣಗಳಲ್ಲಿ ಸಾಬೀತಾಗಿದೆ ಎಂದರು. He makes some isolated place where he can work out all those things. So usually you all should be very careful about this. It could be any one of you amongst your friends, and you can see those changes. His psychological changes, you can see his behaviors. He'll start missing the classes. He's not regular. Usually he's not regular. ಪತ್ರಕರ್ತ ಮೊಹಮ್ಮದ್ ಆರಿಫ್ ಪಡುಬಿದ್ರಿ ಅವರು ಮಾತನಾಡಿ, ಮಂಗಳೂರು ನಗರವನ್ನ ಅಮಲು ಮುಕ್ತ ನಗರವನ್ನಾಗಿ ಮಾಡಬೇಕು ಎಂಬ ಗುರಿಯನ್ನ ಹೊಂದಿದ್ದೇವೆ ಎಂದರು. ಬೇರೆ ಬೇರೆ ಅಭಿಯಾನಗಳನ್ನ ನಡೆಸ್ತೇವೆ. ಆಫೀಸಲ್ಲಿ ಫೋನ್ ಇನ್ ಪ್ರೋಗ್ರಾಮ್ ಅಂತ ಆಫೀಸರ್ಸ್ ಗಳನ್ನ, ಪೊಲಿಟಿಷಿಯನ್ ಗಳನ್ನ, ಬೇರೆ ಬೇರೆ ಅಧಿಕಾರಿಗಳನ್ನ, ಸ್ವಾಮೀಜಿಗಳನ್ನೆಲ್ಲ ಕರೆದು ಅವರ ಹತ್ರ ಚರ್ಚೆ ಮಾಡಿ ಜನರಿಗೆ ಏನು ಬೇಕು, ಇಲ್ಲಿ ಏನು ಸಮಸ್ಯೆ ಇದೆ ಅದೆಲ್ಲ ನಾವು ರಿಪೋರ್ಟ್ ಮಾಡ್ತೇವೆ. ಹರ್ಷರಾಜ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾಹಿತಿ ನೀಡಿದ್ರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಹರ್ಮಾನ್, ಸೂರಜ್ ಶೆಟ್ಟಿ, ಗಣೇಶ್ ನಾಯಕ್ ಮುಲ್ಕಿ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.